ಹಾಯ್ ಹಲೋ ನಮಸ್ಕಾರ ಎಲ್ರಿಗೆ, ಹೇಗಿದ್ದೀರಾ? ಇವತ್ತು ನಾನು ಹೊರಟದೊಂದು ಕಡೆಗೆ, ನಿಮಗೆ ನಾನು ಒಂದು ಕಡೆ ತೋರಿಸ್ತೇನೆ. ವಿಷಯ ಏನಂತ ಹೇಳಿದ್ರೆ, ಈ ಮಳೆಗಾಲ ಬರ್ತಿದ್ದ ಹಾಗೆ ನಮ್ಮ ಹಳ್ಳಿ ಕಡೆ ಎಲ್ಲ ಆಹಾರಗಳು ಅಂದರೆ ಪ್ರಕೃತಿಯಲ್ಲೇ ಬೇಕಾದಷ್ಟು ಆಹಾರಗಳು ನಮಗೆ ಸಿಗ್ತದೆ. ಈಗ ಹೇಳೋದಾದ್ರೆ ಪತ್ರೊಡೆ ಮಾಡಲಿಕ್ಕೆ ಬೇಕಾದರೆ ಅದಕ್ಕೆ ಬೇಕಾದಂಥ ಕೆಸುವಿನ ಎಲೆ ಆಗಿರ್ಬೋದು, ಕಣೀಲೆ ಅಂತ ಕೇಳಿದ್ವಿ. ಕಣೀಲೆ ಅಂದರೆ ಬೆದಿರಿದೆಯಲ್ಲ, ಅದರ ಚಿಗುರು ಹೊಡಿತದಲ್ಲ, ಅದು ಕಣೀಲೆ, ಅದರ ಪದಾರ್ಥ ಮಾಡ್ತಾರೆ. ಹಾಗೆ ಅಜಂಕ್. ಇನ್ನು ಹೊಳೆ ತೋಡು ಸೈಡ್ ಹೋದ್ರೆ ನಮಗೆ ಮೀನುಗಳು, ಏಡಿಗಳು ಸಿಗ್ತದೆ. ಹಾಗೆ ಗದ್ದೆಗಳೆಲ್ಲ ಇರುವಲ್ಲಿ ಗೊತ್ತಾಗ್ಬೋದು, ನರ್ತೆ ಗುಳ್ಳೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಇನ್ನೊಂದು ಸ್ಪೆಷಲ್ ಐಟಮ್ಸ್ ಅಂತ ಹೇಳಿದ್ರೆ ಮಶ್ರೂಮ್, ಅಣಬೆ, ಏಕ್ ದಿನಕ್ಕ ಸುಲ್ತಾನ್ ಅಂತ ಇದನ್ನು ಕರೀತಾರೆ. ಒಂದೇ ದಿನ ಅದರ ಇದು ಬಾಳಿಕೆ ಇರುವಂಥದ್ದು, ಆಮೇಲೆ ಅದು ಕರಗ್ತದೆ. ಇವಾಗ ಒಂದು ಕಡೆಯಲ್ಲಿ ಉಂಟು, ನೋಡ್ಬೇಕಲ್ಲಿ ಪ್ರತಿ ವರ್ಷ ಅದು ಕೆಲವೊಂದು ಜಾಗೆಯಲ್ಲಿ ಮಾತ್ರ ಅದು ಆಗುವಂಥದ್ದು. ಎಲೆಗಳೆಲ್ಲ ಕೊಳಿತದಲ್ಲ, ಅಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಅದು ಮೂಡಿ ಬರುವಂಥದ್ದು. ಹಾಗಾಗಿ ನಾನು ಆ ಕಡೆ ಹೊರಟಿದ್ದೇನೆ. ಮುಂಗಾರು ಮಳೆ ಬೀಳ್ತಿದ್ದ ಹಾಗೆ ಗುಡುಗ್ತಲ್ಲ, ಆ ಗುಡುಗಿಗೆ ಮೊಳಕೆ ಹೊಡೆಯುವುದು ಅಂತ ಹೇಳ್ತಾರೆ. ತುಂಬ ಜಾರ್ತದೆ. ಮಳೆ ಬಂದದಲ್ಲ, ಕೆಲವು ಕಡೆ ಎಲ್ಲ ಜಾರುದು ಜಾಸ್ತಿ. ಈಗ ಪಾಸಿ ಇಟ್ಟು ನಾನೆಲ್ಲಿದ್ದೆ ಅಂದರೆ, ಗುಡುಗು ಬರ್ತಲ್ಲ, ಆ ಗುಡುಗಿಗೆ ಈ ಅಣಬೆಗಳು ಮೊಳಕೆ ಹೊಡೀತದೆ ಅಂತ ಹೇಳ್ತಾರೆ. ಅವೆಲ್ಲ ಬೇರೆ ಬೇರೆ ಟೈಪ್ ಇರ್ತದೆ. ತುಳುವಲ್ಲಿ ಅಳಂಬು, ಉಡುಪಿ ಸೈಡೆಲ್ಲ ಲಾಂಬು ಅಂತ ಹೇಳ್ತಾರೆ. ಅದರಲ್ಲಿ ಕಲ್ಲಲಂಬು ಅಂತ ಬರ್ತದೆ, ನೆಲದ ಅಡಿಯಲ್ಲಿ ಬರುವಂಥದ್ದು. ಹಾಗೆ ಬೈಹುಳಲ್ಲಿ, ಮರದಲ್ಲಿ ಆಗುವಂಥದ್ದು. ಹೀಗೆ ಹುತ್ತದಲ್ಲಿ ಕೆಲವು ಕಡೆ ಎಲೆಗಳೆಲ್ಲ ಕೊಳೀತದಲ್ಲ, ಅಂಥದ್ದಲ್ಲಿ ಕುಟ್ಟುವಂಥದ್ದು ಅಳಂಬು. ನಮ್ಮಲ್ಲಿ ನಾಯಿಮುರೆ, ಸುಳೀರು, ಮುಟ್ಟಲಂಬು, ಹೀಗೆ ಬೇರೆ ಬೇರೆ ಹೆಸರು ಇರ್ತದೆ. ಅದನ್ನು ನಮಗೆ ಮೈನಾಗಿ ಗುರುತಿಸಲಿಕ್ಕೆ ಗೊತ್ತಿರಬೇಕು ಯಾವ ಅಣಬೆ ಅಂತ ಹೇಳಿ. ಯಾಕಂದರೆ ಕೆಲವು ವಿಷಕಾರಿ ಅಣಬೆಗಳು ಇರ್ತವೆ. ಅಣಬೆ ತುಂಬ ಪೌಷ್ಟಿಕಾಂಶ ಇರುವಂತಹ ಆಹಾರ. ಹಾಗಾಗಿ ಕೆಲವೊಂದು ಬೇರೆ ಬೇರೆ ಜಾತಿಯ ಅಣಬೆಗಳಿರ್ತವೆ, ಅದರಲ್ಲಿ ವಿಷಕಾರಿ ಅಣಬೆಗಳು ಕೂಡ ಇರ್ತವೆ. ಹಾಗೆ ನಾವು ಇವಾಗ ಅದನ್ನು ಗುರುತಿಸಲಿಕ್ಕೆ ಮೈನಾಗಿ ನಮಗೆ ಅದು ಗೊತ್ತಿರಬೇಕು. ಹಾಗೆ ನಾವು ಅದನ್ನು ಅಣಬೆಯನ್ನು ತಗೊಂಡು ಹೋದ ಮೇಲೆ ಕೂಡ ಅದನ್ನು ಅಷ್ಟು ಸ್ವಚ್ಛವಾಗಿ, ಅಷ್ಟು ಜಾಗ್ರತೆಯಿಂದ ನೋಡಿ ನಾವು ಅದನ್ನು ಪದಾರ್ಥ ಮಾಡಬೇಕಾಗ್ತದೆ. ಯಾಕಂದರೆ ವಿಷ ಜಂತುಗಳೆಲ್ಲ ಅದನ್ನು ತಿಂದಿರ್ತದೆ, ಅದರ ಹತ್ತಿರ ಹೋಗಿರ್ತದೆ. ಹಾಗೆ ನಾನು ಇವಾಗ ತೋಟದ ಒಂದು ಕಡೆಯಲ್ಲಿ ಉಂಟು ಅಂತ ಹೇಳಿದರು. ಮೊದಲೆಲ್ಲ ಅಲ್ಲಿ ಆಗ್ತಿತ್ತು. ಹಾಗೆ ನಾನೀಗ ಹೊರಟದ್ದು ನೋಡಲಿಕ್ಕೆ ಅಂತ. ಸರಿ, ನೋಡುವ ಅಲ್ಲಿ. ಇವಾಗ ಅಣಬೆ ಇರುವ ಜಾಗಕ್ಕೆ ಬಂದಿದ್ದೇವೆ. ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಒಂದು ಹುತ್ತದಲ್ಲಿ ಆಗಿದೆ. ಸರಿ, ಈಗ ಇದನ್ನು ಕೀಳುವ. ಅದು ಕೆಲವೆಲ್ಲ ಹಾಳಾಗಿದೆ. ಅದು ನಿನ್ನೆ ಸ್ವಲ್ಪ ಸಿಕ್ಕಿತ್ತಂತೆ. ಹಾಗೆ ಅದು ನಿನ್ನೆ ಕೆಲವು ಮುಗುರಾಗಿತ್ತು, ಇವತ್ತು ಕೆಲವು ಹಾಳಾಗಿದೆ. ನೋಡು, ಮಳೆ ಸಹ ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತಲ್ಲ. ಹಾಗೆ ಈ ಕಡೆ ನೋಡಿ, ಎಲ್ಲ ಏನೋ ತಿಂದಾಗಿದೆ ಅದು. ಮತ್ತೆ ಕೆಲವೆಲ್ಲ ಹಾಳಾಗಿ ಬಿದ್ದಿದೆ. ಈ ಕಡೆ ಎಲ್ಲ ಆಗ್ಲಿಕ್ಕೆ ಸುಮಾರು ಆಗಿದೆ, ಮಾತ್ರ ಎಲ್ಲ ಹೋಗಿದೆ. ಅದು ನೀರಲ್ಲಿ ಮೀನು ಕಾಣ್ತಾ ಇದೆ. ಇದು ಲಬ್ಬರ್ ತೋಟ ಅಲ್ಲ, ಹಾಗೆ ಲಬ್ಬರಿನ ಎಳೆಗಳೆಲ್ಲ ಬಿದ್ದು ಇಲ್ಲಿ ಕೊಳೆತಿರ್ತಲ್ಲ, ಆ ಕಡೆ ಕೊಳೆತಂತ ಇದ್ದಲ್ಲಿ ಆಗುವಂಥದ್ದು ಜಾಸ್ತಿಯಾಗಿ ಅಣಬೆ. ಕೆಲವೊಂದು ಕಡೆಯಲ್ಲಿ ಇರ್ತದೆ, ನಮ್ಗೆ ಗೊತ್ತೇ ಆಗುದಿಲ್ಲ. ಮಳೆ ಬರುವಾಗಿದೆ. ಇದನಿಗೆ ಮೊದಲು ಕಿತ್ತು ಹಾಕೊಳ್ಳೋಣ, ಆಮೇಲೆ ತಗೊಂಡೋಗಿ ಸ್ವಚ್ಛ ಮಾಡಿದ್ರೆ ಆಯಿತು. ಕೆಲವು ಕಡೆಯಲ್ಲಿ ನೋಡಿ, ಅದು ನಿನ್ನೆ ಮಳೆ ಬಂದು ಎಲ್ಲ ಕೊಳೆತೋಗಿದೆ. ಅಂದರೆ ಬೀಳೋ ರಭಸಕ್ಕೆಲ್ಲ ಕೆಲವೆಲ್ಲ ಮುರಿದು ಹೋಗ್ತದೆ, ಹಾಗೆ ಕೊಳೆತು ಹೋಗುದು. ಇಲ್ಲೆಲ್ಲ ನೋಡಿ ಹುಳ. ಇಂಥದ್ದೆಲ್ಲ ಇರ್ತದೆ. ಹಾಗಾಗಿ ನಾವು ಇದನ್ನು ತಗೊಂಡೋಗಿ ಸ್ವಚ್ಛ ಮಾಡಬೇಕು. ಅದು ಆಮೇಲೆ ನೆಕ್ಸ್ಟ್ ನಿಮಗೆ ತಿಳಿಸ್ತೇನೆ ನಾನು. ಇದೆಲ್ಲ ಸೈಡೆಲ್ಲ ಹೋಗಿದೆ ನೋಡಿ. ಅದು ನಿನ್ನೆ ಅರಳಿದಾಗಿರಬೇಕು. ನಾವು ಲೇಟ್ ಮಾಡಿದ ಕೂಡಲೇ ಹೋಯಿತು ಅದು. ಮತ್ತೆ ಅಷ್ಟೇ, ಅದರ ಒಂದು ದಿವಸ ಅಷ್ಟೇ ಅದರ ಜೀವಿತಾವಧಿ. ಆಮೇಲೆ ಅದು ಕೊಳಿತದೆ. ಆಮೇಲೆ ಏನಾದರೂ ಕ್ರಿಮಿಗಳು, ಕೀಟಗಳೆಲ್ಲ ಬಂದು ಇದನ್ನು ತಿಂತದಲ್ಲ, ಹಾಗೆ ಇದಾಗೋದು. ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು
ನಾವು ಅದನ್ನು ನೆಕ್ಸ್ಟು ಪದಾರ್ಥ ಮಾಡಬೇಕು ಇದಾ. ಇಲ್ಲದಿದ್ದರೆ ವಿಷಕಾರಿ. ಕೆಲವು ಅಣಬೆಗಳೆಲ್ಲ ತುಂಬ ಬೇರೆ ಬೇರೆ ಜಾತಿಯ ಅಣಬೆಗಳು ಬರ್ತವೆ. ನೋಡಿಕೊಂಡು ಏನು ಆರಿಸ್ಬೇಕು ಅದನ್ನು. ಅಣಬೆ ಅಲ್ಲಿಂದ ಈಗ ಕಲೆಕ್ಟ್ ಮಾಡಿ ಅದನ್ನೀಗ ಸ್ವಚ್ಛ ಮಾಡಲಿಕ್ಕೆ ಉಂಟು. ಈಗೆಲ್ಲ ಮಳೆ ನೀರೆಲ್ಲ ಬಿದ್ದು ಕೆಲವೆಲ್ಲ ಹಾಳಾಗಿದೆ. ಅದನ್ನೀಗ ಕ್ಲೀನ್ ಮಾಡಿ ಇದಕ್ಕೀಗ ಪಾತ್ರಕ್ಕೆ ಹಾಕುವ. ಕೆಲವೆಲ್ಲ ಸೈಡ್ ಎಲ್ಲ ನೀರು ಬಿದ್ದು ನೋಡಿ ಹೋಗಿದೆ. ಕೆಲವೆಲ್ಲ ಏನೋ ಹುಳ ಎಲ್ಲ ತಿಂದಿರಬೇಕು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿಕೊಳ್ಳಬೇಕು ಮೊದಲಿಗೆ. ಅಣಬೆಯನ್ನು ಸ್ವಚ್ಛ ಮಾಡಿ ಈಗ ಒಂದು ಪಾತ್ರದಲ್ಲಿ ಹಾಕಿಟ್ಟಿದೆ ನೋಡಿ. ಇಷ್ಟು ಸಿಕ್ಕಿದೆ, ನೋಡ್ಲಿಕ್ಕೆ ತುಂಬಾ ಕಾಣ್ತದೆ. ಅದನ್ನು ಸ್ವಚ್ಛ ಮಾಡಿದ ಕೂಡಲೇ ಇಷ್ಟೇ ಆಗುದು. ಇನ್ನು ಇದಕ್ಕೆ ಉಂಟಲ್ಲ ಬಿಸಿ ನೀರಲ್ಲಿ ಇಟ್ಟಿದ್ದೇವೆ. ಈಗ ಬಿಸಿ ನೀರು ಹಾಕಿ ಇದನ್ನು ಸ್ವಲ್ಪ ಇನ್ನೂ ಸಹ ಕ್ಲೀನ್ ಮಾಡಬೇಕು. ಇಲ್ಲಿವರೆಗೆ ಅಣಬೆಯನ್ನು ಕಿತ್ತು ತಂದು ಅದನ್ನೆಲ್ಲ ಸ್ವಚ್ಛ ಮಾಡುವ ವಿಡಿಯೋನ ನೋಡಿದಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಕಾರಣ ಅಂತ ಹೇಳಿದ್ರೆ ರೆಸಿಪಿ ಹಾಕ್ಬೇಕು ಅಂದಿದ್ದೆ, ಆದರೆ ನಮ್ಮೂರಲ್ಲಿ ಕರೆಂಟ್ ಹೇಳಿದ್ರೆ ಹೇಗೆ ಅಂದರೆ ಅಣಬೆ ಥರ ಆಗಿಬಿಟ್ಟಿದೆ. ಅಪರೂಪದ ಅತಿಥಿ, ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾಗೆ ಕರೆಂಟಿಗೆ ಕಾದು 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 ನನಗೆ ಸಾಕಾಯಿತು. ಕರೆಂಟ್ ಇಲ್ಲ, ಹಾಗಾಗಿ ಲೈಟ್ ಇಲ್ಲ ಕಾರಣ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅಣಬೆ ಪದಾರ್ಥ ಆಯಿತು. ಇನ್ನೊಂದು ಸಲ ಅಣಬೆ ಸಿಕ್ಕಿದಾಗ ಖಂಡಿತವಾಗಿ ಅಣಬೆ ರೆಸಿಪಿ ಹಾಕ್ತೇನೆ. ಹಾಗೆ ಮುಂದಿನ ವಿಡಿಯೋಕ್ಕೆ ಕಾದ್ತಾ ಇರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು.